ಸರ್ ನಮಸ್ತೆ, ನನ್ನ ಹೆಸರು ಶ್ರುತಿ ಅಂತ. ನಾನು ಪತ್ರಕರ್ತೆ. ಈ ಫೋಟೋದಲ್ಲಿರೋರ್ನೆಲ್ಲಾದರೂ ನೋಡಿದ್ದೀರಾ? ಇಲ್ಲಮ್ಮ. ಓ ಹೌದಾ, ಆಯಿತು. ಗುರು, ನೀನು ಇಷ್ಟು ಕುಡಿತೀಯಲ್ವಾ? ನಿನ್ನ ಹುಡುಗಿ ನಿನಗೆ ಬೈಯಲ್ವಾ? ಬೈತಾಳೆ ಮಚ್ಚ, ಆದರೆ ಹುಡುಗಿ ಬೈದ್ರಲ್ಲಿ ಸಿಗೋ ಮಜಾನೇ ಬೇರೆ. ಸರ್ ನಮಸ್ತೆ, ಈ ಫೋಟೋದಲ್ಲಿರೋರ್ನ ಎಲ್ಲಾದರೂ ನೋಡಿದ್ದೀರಾ? ಇರೋ ಮಚ್ಚ, ಹುಡುಗಿರ್ನಾಗೆಲ್ಲ ಬೈಬಾರ್ದು. ನೋಡ್ ಬೇಬಿ, ನಾನು ಆ ಹುಡುಗನ್ನ ನೋಡಲಿಲ್ಲ, ಬಟ್ ನಿನ್ನನ್ನು ನೋಡಿದ್ಮೇಲೆ ಕಲ್ಸಕ್ಕೆ ಮನಸ್ಸೇ ಬರ್ತಿಲ್ಲ. ಬಾ ಬಾ ಬಾ, ಮಜ್ಜಾ ಮಾಡೋಣ ಬಾ. ನಿಲ್ರಿ ಯಾಕ್ರಿ ಇವ್ರ ಜೊತೆ ಸಿಕ್ಕಾಕೊಂಡ್ರಿ? ನನ್ನ ಹೆಸರು ಶ್ರುತಿ ಅಂತ, ಜರ್ನಲಿಸ್ಟ್. ಯಾನೋ ಹುಡ್ಕೊಂಬಂದಿದೆ, ಇವ್ರ ಕೈ ಸಿಕ್ಕಾಕೊಂಡ್ಬಿಟ್ಟೆ. ಓ, ನನ್ನ ಹೆಸರು ಮನೀಶ್ ಅಂತ. ನಮಸ್ತೆ. ಯಾರು ನೋಡ್ತಿದ್ದೀರಾ? ನೋಡಿ, ನಾನು ಇವ್ರನ್ನೇ ಹುಡ್ಕೊಂಬಂದಿರೋದು. ಇವ್ರ ಬಗ್ಗೆ ಆರ್ಟಿಕಲ್ ಬರೀಬೇಕು ಅಂತಿದ್ದೀನಿ. ಪ್ರಶಾಂತ್ ರಾಜ್ ಇವನ್ ಮಹಾಪಾಪಿ, ಕ್ರೂರಿ. ನನ್ನ ತಂದೆ ತಾಯಿ ತಂಗಿಯನ್ನು ಬಲಿ ಪಡೆದ ರಾಕ್ಷಸ. ಹೇ ಮುದಿಯ, ಹೋಗೋ ವಯಸ್ಸಲ್ಲಿ ಇಷ್ಟೊಂದು ಅಹಂಕಾರ ನಿನಗೆ? ಮುಚ್ಕೊಂಡು ಆಸ್ತಿ ಪತ್ರಕ್ಕೆ ಸೈನ್ ಮಾಡು, ಇಲ್ಲಾಂದ್ರೆ ಕೊಚ್ಚಾಕ್ತೀನಿ. ಹಾಗೆ ಮಾಡಬೇಡ ಮಗ ಬಂದ ಮೇಲೆ ನಾನು ಹೇಳ್ತೇನೆ. ಹೇ ಮುದುಕಿ, ಹೋಗ ಆ ಕಡೆ. ವಯಸ್ಸಾದವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಹಾಗೆ ಸಮಾಧಾನ ಮಾಡ್ಕೊಳ್ಳಿ, ಆಗಿದ್ದಾಗೋಯ್ತು. ಇಲ್ಲ, ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಮುಗಿಸ್ತಾನೆ. ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ನಾವಿಬ್ರು ಸೇರಿ ಹುಡ್ಕೋಣ. ನನಗೂ ಒಳ್ಳೇದಾಯ್ತು, ಇಬ್ರು ಸೇರೇ ಹುಡ್ಕೋಣ. ಹಾಯ್ ಶ್ರುತಿ ಅವರೇ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನ್ ಗುಡ್ ನ್ಯೂಸ್? ಪ್ರಶಾಂತ್ ರಾಜ್ ಇರುವ ಜಾಗ ಗೊತ್ತಿರೋನೊಬ್ಬ ಸಿಕ್ಕಿದ್ದಾನೆ. ಹೌದಾ? ಯಾರದು? ಶೇಂದಿ ಅಂಗಡಿಯ ಕೋದಂಡ. ಅವನು ಪ್ರಶಾಂತ್ ರಾಜ್ಗೆ ಡೈಲಿ ಸೇಂದಿ ಸಪ್ಲೈ ಮಾಡ್ತಾನೆ ಅಂತ ಗೊತ್ತಾಗಿದೆ. ಅವನಿಗೆ ಪ್ರಶಾಂತ್ ರಾಜ್ನ ಮನೆಯ ದಾರಿ ಸರಿಯಾಗಿ ಗೊತ್ತಿದೆ. ಹಾಗಾಗಿ ನಾವು ಅವನ ಜೊತೆ ಹೋದರೆ ಅವನನ್ನು ಖಂಡಿತ ಭೇಟಿಯಾಗಬಹುದು. ಅಣ್ಣ ಅಣ್ಣ, ನಿಮ್ಮ ನೋಡೋಕ್ಕೆ ಯಾರೋ ಪತ್ರಕರ್ತರು ಬಂದಿದ್ದಾರೆ. ಕಲಿಸು. ಮ್ಯಾನೇಜ್ ಕರ್ಮ ಮಾರ್ರೆ, ಆಡ್ತಲ್ಲ. ಅಣ್ಣ ನಮಸ್ತೆ. ಬೇವರ್ಸಿ ಅಂತ ಕರಿ, ಬೇಜಾರಿಲ್ಲ. ಅಣ್ಣ ಅಂತ ಕರೆದ್ರೆ ಕೊಚ್ಚಾಗ್ತೀನಿ. ಕೊಚ್ಚಾಗ್ತೀನಿ. ಸಾರಿ ಸರ್. ಹಾ ಅದು ಮರ್ಯಾದಿ. ಸರ್, ನನ್ನ ಹೆಸರು ಶ್ರುತಿ. ಇವ್ ನನ್ನ ಫ್ರೆಂಡ್ ಮನೀಶ್ ಅಂತ. ನಾನು ಜರ್ನಲಿಸ್ಟ್. ನಿಮ್ಮ ಬಗ್ಗೆ ಆರ್ಟಿಕಲ್ ಬರಿಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕೋಪರೇಟ್ ಮಾಡಿ. ಸೂಪರ್. ನನ್ನ ಬಗ್ಗೆ ಆರ್ಟಿಕಲ್ ಬರಿತೀಯಾ? ಸೂಪರ್. ನೋಡ್ರು, ಆರ್ಟಿಕಲ್ ಬರೀತಲ್ಲಂತೆ. ನೀವು ಇದ್ದೀರಾ? ಯಾರಲ್ಲಿ? ನಮ್ಮ ಆಸ್ಥಾನಕ್ಕೆ ಹೊಸದಾಗಿ ಬಂದಿರುವ ಲೇಖಕಿಯನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಅವರಿಗೆ ಊಟ ಉಪಚಾರ ವಸತಿಯನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳಿ. ಕರೆದುಕೊಂಡು ಹೋಗಿ.
ನೋಡು, ಹುಡುಗಿ ಚೆನ್ನಾಗಿದ್ದಾಳೆ. ಎಂತದ ಗ್ರಾನ ನೋಡುದ ದಕೇನಿ ಹೊಟ್ಟೆ ಚಡ್ಡಿ ಬತ್ತು ಪುಣ್ಣು ರೈಸಬೇ ದಕೈನಿ ನರಕದ ಮತ. ಏಯ್ ಎದ್ದೋಗ ಇಲ್ಲಿಂದ, ಉಪದ್ರ ಇಲ್ಲ. ಏಯ್ ಎದ್ದೋಗ ಇಲ್ಲಿಂದ, ದೀಪೆತ್ತ ಉಪದ್ರದ ಹೆಣ್ಣು ಮಕ್ಕಳು ಬಂದಾಗ ಅಲ್ಲೆಲ್ಲ ನಿಂದು ಉಪದ್ರನ ಐತೆ. ಏನ್ರಿ ಮೀನ್ಗಿನ್ ಏನಾದರೂ ಹಿಡಿತಿದ್ದೀರಾ? ಮೀನಿಗೆ ಬೇರೆ ರೇಟ್ ಜಾಸ್ತಿ ಆಗಿದೆ. ತಮಾಷೆ ಸಾಕು ಮನೀಶ್. ಇವತ್ತಿಗೆ ಚೇತನ್ ಸತ್ತೋಗಿ 1 ವರ್ಷ ಆಯಿತು. ಯಾರ್ರೀ ಚೇತನ್? ಮನೀಶ್, ನಾನು ನಿಮ್ಗೊಂದು ಸತ್ಯ ಹೇಳಬೇಕು. ನಾನಿಲ್ಲಿ ಬಂದಿರೋದು ಪ್ರಶಾಂತ್ ರಾಜ್ ಲೇಖನ ಬರೀಲಿಕ್ಕೆ ಅಲ್ಲ, ಅವನನ್ನ ಮುಗಿಸೋಕ್ಕೆ. ಏನು ಹೇಳ್ತಿದ್ದೀರಾ? ನಾನು ಚೇತನ್ 2 ವರ್ಷದಿಂದ ಪ್ರೀತಿಸ್ತಿದ್ವಿ. ಹಲೋ ಶ್ರುತಿ, ವಿಶ್ ಯು ಹ್ಯಾಪಿ ಬರ್ಡೇ. ನಾನಿಲ್ಲೇ ಕಾಯ್ತಾ ಇದ್ದೀನಿ, ನಿನಗೊಂದು ಸರ್ಪ್ರೈಸ್ ಇದೆ. ನಾವು ಮೊನ್ನೆ ಮೀಟ್ ಆಗಿದ್ವಲ್ಲ ಕಾಲೇಜ್ ಗ್ರೌಂಡ್ ಹತ್ರ, ಅಲ್ಲೇ ಬಾ. ಓಕೆ. ಯಾವ ಥರ ವಿಶ್ ಮಾಡೋದು ಏನೂ ನೆನಪಾಗ್ತಿಲ್ಲಪ್ಪ. ವಿಶ್ ಯು ಹ್ಯಾಪಿ ಬರ್ಡೇ ಡಿಯರ್. ವಿಶ್ ಯು ಹ್ಯಾಪಿ ಬರ್ಡೇ ಬೇಬಿ. ಅದು ಸರಿಯಾಗಲ್ಲ, ಏನಾದರೂ ಸ್ಪೆಷಲ್ ಆಗಿ ವಿಶ್ ಮಾಡಬೇಕಲ್ಲ. ವಿಶ್ ಯು ಹ್ಯಾಪಿ ಬರ್ಡೇ ಶ್ರುತಿ, ಸಿಂಪಲ್ ಆಗುತ್ತೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್. ಹ್ಯಾಪಿ ಬರ್ಡೇ. ಏನು ಮಾಡ್ತಿದ್ದೀಯಾ? ಏನು ಮಾಡ್ತಿದ್ದೀಯಾ? ಯಾರು ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ನೋಡ್ಚಿನ, ಸಾಯೋದಕ್ಕಿಂತ ಮುಂಚೆ ಪಾಯಸಿ ಮಾಡ್ಕೊ. ತಗೋ 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 ತಗೋ. ಬೇಡ ತಗೋ ಬೇಡ. ನೋಡು, ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ಮ್ಯಾಟ್ರ್ ಬರ್ತೀನಿ. ಆ ಶ್ರುತಿನ ಬಿಟ್ಬಿಡು, ಅವಳನ್ನ ನನ್ನ ತಮ್ಮ ಪ್ರೀತಿಸ್ತಿದ್ದಾನೆ. ನೀನು ಹೇಳ್ತಾ ಇದ್ದೆ ಬಿಡಕ್ಕಾಗಲ್ಲ, ಅವಳನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನೋಡು, ನೋಡ್ರು. ಏಯ್, ಏನೋ ಮರ್ತನಲ್ಲ. ಹಾ, ಬರ್ಡೇ ಸೆಲೆಬ್ರೇಷನ್. ಬಾಯ್ಸ್ ಕಮ್ ಆನ್. हैप्पी बर्थडे टू यू जी, केक शेक है तो फिर बुलाओ जी, ऐसे ही तुम बुढ़े होते रहोगे। ಅಣ್ಣ, ಏನು ಕೇಕ್ ತಗೋ. ಚೇತನ್, ಚೇತನ್,
ನಾನು ಪ್ರೀತಿಸ್ತಿದ್ದಿದ್ದು ನನ್ನ ಚೇತನ ಅನ್ಯಾಯವಾಗಿ ಕೊಂದ್ಬಿಟ್ರು. ಆದರೆ ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಮನೀಶ್. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹಾಂ ಮನೀಶ್, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನು? ನಾವು ಪ್ಲಾನ್ ಮಾಡಿರೋ ಪ್ರಕಾರ ನಾಳೆ ಪ್ರಶಾಂತ್ ರಾಜನ ಆ ಜಾಗಕ್ಕೆ ನಾನು ಕರ್ಕೊಂಡ್ಬರ್ತೀನಿ. ನೀವು ಪ್ಲಾನ್ ಪ್ರಕಾರ ನಿಮ್ಮ ಕೆಲಸ ಮಾಡಿ. ಓಕೆ ಸರ್, ನಾಳೆ ಆರ್ಟಿಕಲ್ನ ಲಾಸ್ಟ್ ಪೇಜ್ ಬರೀಲಿಕ್ಕಿದೆ. ಸೊ ನಿಮ್ಮ ಸಂದರ್ಶನ ಮಾಡಬೇಕು. ನಾಳೆ ತೋಟದ ಮನೆಗೆ ಬರಬೇಕು. ಬರೋಣ ಚಿನ್ನ. ಆದರೆ ನೀವೊಬ್ಬರೇ ಬರಬೇಕು. ನೀನು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ. ಆಯಿತು, ಬರೋಣ ಚಿನ್ನ. ರೆಡಿನಾ ಚಿನ್ನ? ಹಾಂ, ರೆಡಿ. ಕೂತ್ಕೋ. ಸರ್ ತಗೊಳ್ಳಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಆಮೇಲೆ ಇಂಟರ್ವ್ಯೂ ಇವತ್ತೇ ಮುಗಿಯುತ್ತಾ? ಆಮೇಲೆ ನಾನು ಬ್ಯುಸಿ ಇರ್ತೀನಿ. ಏನು ಕೇಳಬೇಕಂತಿದ್ಯಾ ಕೇಳು. ಮನೀಶ್, ಬೇಗ ಬನ್ನಿ. ಹೊಡೀರಿ ಮನೀಶ್, ಮುಖ ಏನ್ ನೋಡ್ತಿದ್ದೀರಾ? ಹೊಡೀರಿ ಮನೀಶ್, ಹೊಡೀರಿ. ಬಾ ಬಾ ಹೊಡಿಯೋ, ಬಾ ಹೊಡಿ, ಬಾ ಹೊಡಿಯೋ, ಹೊಡಿ, ಬಾ 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 ಹೊಡಿ. ಏಯ್ ಬಾ ಹೊಡಿಯೋ, ಬಾ ಬಾ ಬಾ. ನೋಡು, ನಿನ್ನನ್ನು ಪ್ರೀತಿಸಿದ್ದು ನನ್ನ ತಮ್ಮ. ನೀನು ಪ್ರೀತಿಸಿರೋ ಚೇತನ್ನ ಸಾಯಿಸಿದ್ದು ನನ್ನ ತಮ್ಮ ನಿನ್ನನ್ನು ಪ್ರೀತಿಸ್ತಾನೆ. ನಾನು ಪ್ರೀತಿಸೋ ನನ್ನ ತಮ್ಮ ನಿನಗೆ ಯಾರು ಗೊತ್ತಾ? ಇವನೇ ಮನೀಶ್. ವಿಷ ಕುಡಿದ್ರೂ ಹೇಗೆ ಬದುಕಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ಯಾ? ವಿಷ ಶೇಂದಿಗೆ ಬಿದ್ದಿಲ್ಲ ಚಿನ್ನ. ಒಂದು ಸುಂದರವಾದ ಸುಳ್ಳು ಕಥೆನ ಸೃಷ್ಟಿ ಮಾಡಿ ನನ್ನ ತಮ್ಮನ ನಿನ್ನ ಜೊತೆ ಬಿಟ್ಟೆ. ಆದರೆ ನಿನಗೊಂದು ಚೂರು ಡೌಟ್ ಬಂದಿಲ್ಲ. ನೋಡೋ, ಬಾಯಿ ಮುಚ್ಕೊಂಡು ನಾನು ಹೇಳಿದನು ಕೇಳು. ಅವನನ್ನು ಮದುವೆಯಾಗಿ ಹ್ಯಾಪಿಯಾಗಿರು. ನೀವಿಬ್ರು ಅಣ್ಣ ತಮ್ಮಂದಿರು ಅಂತ ನಂಗೆ ಯಾವಾಗಲೂ ಗೊತ್ತಿತ್ತು. ನೀವು ಮಾತಾಡೋಣ ನಾನು ಯಾವತ್ತೂ ಕೇಳಿಸ್ಕೊಂಡಿದ್ದೆ. ಅನ್ಯಾಯವಾಗಿ ನಾನು ಪ್ರೀತಿಸ್ತಾ ಇದ್ದೀನಿ, ನನ್ನ ಚೇತನ ಸಾಯಿಸ್ಬಿಟ್ರಲ್ರು. ಆ ದೇವ್ರು ಕೂಡ ನಿಮ್ಮಿಬ್ರನ್ನ ಕ್ಷಮಿಸಲ್ಲ. ಅಕಸ್ಮಾತ್ ಆ ದೇವ್ರು ಕೂಡ ನಿಮ್ಮಿಬ್ರನ್ನ ಕ್ಷಮಿಸಿದ್ರು, ನಾನು ಮಾತ್ರ ನಿಮ್ಮಿಬ್ರು ಸುಮ್ಮನೆ ಬಿಡೋದಿಲ್ಲ. ಏನೇ ಹೆದರ್ಸ್ತಿದ್ಯಾ? ಏನು ಮಾಡೋಕ್ಕಾಗ್ತದೆ ನಿನ್ನ ಕೈಲಿ? ಹಾಂ, ನೀವು ಈ ಥರ ಡಬಲ್ ಗೇಮ್ ಮಾಡ್ತೀರಂತ ನಂಗೆ ಗೊತ್ತಿತ್ತು. ಅದಕ್ಕೇನೆ ಬೇರೆನೇ ಪ್ಲ್ಯಾನ್ ಮಾಡಿದ್ದೀನಿ. ಪ್ಲ್ಯಾನಾ? ಏನು ಪ್ಲ್ಯಾನ್? ಹಾಂ, ನೀನು ಮಾತಾಡಿರೋ ಪ್ರತಿ ವರ್ಡು ಇದರಲ್ಲಿ ರೆಕಾರ್ಡ್ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಬರೋಕ್ಕಿಂತ ಮುಂಚೆ ಪೊಲೀಸರಿಗೆ ಹೇಳಿದ್ದೀನಿ. ಪೊಲೀಸಾ? ಬೇಡ ಬೇಡ. ಅವರು ಈಗ ಬಂದು ನಿಮ್ಮಿಬ್ರನ್ನ ಅರೆಸ್ಟ್ ಮಾಡ್ತಾರೆ. ಬೇಡ. ಏನು ಭಯ ಆಗ್ತಿದ್ಯಾ? ಮಿಸ್ಟರ್ ಪ್ರಶಾಂತ್ ರಾಜ್, ಎಷ್ಟು ಜನರ ಲೈಫ್ ಜೊತೆ ಆಟ ಆಡಿದ್ಯಾ? ಸರಿಯಾಗಿ ಸಾಕ್ಷಿ ಸಿಗದೆ ತಪ್ಪಿಸ್ಕೊಂಡಿದ್ದೆ. ಆದ್ರೆ ಇವತ್ತು ನನ್ನ ಕೈಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ಯಾ. ಇವತ್ತು ನೀನನ್ನು ಯಾರು ಕಾಪಾಡ್ಲಿಕ್ಕಾಗಲ್ಲ. ಆಫೀಸರ್ಸ್, ಅರೆಸ್ಟ್ ಮಾಡಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಾನು ನೋಡ್ಕೊಳ್ತೀನಿ. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್.